ಆದರ್ಶ ಮಿತ್ರ ಮಂಡಳಿ ಕೊಲ್ಯ ಸೋಮೇಶ್ವರ ಇದರ 50ನೇ ವರ್ಷದ ಸುವರ್ಣ ಸಂಭ್ರಮ, ಪಂಚದಶಕದ ಶ್ರೀ ಶಾರದಾ ಅನುಗ್ರಹಿತ ಆದರ್ಶ ಸಂಭ್ರಮ. ಇದನ್ನು ನಮ್ಮ ಆದರ್ಶ ಮಿತ್ರ ಮಂಡಳಿ ಕೊಲ್ಯ ಸೋಮೇಶ್ವರದಲ್ಲಿ ಜನವರಿ 23, 24, 25ರಂದು ಆಯೋಜಿಸಬೇಕು ಅಂತ ಆಯೋಜಿಸಲು ನಿರ್ಧರಿಸಲಾಗಿದೆ. ಆ ಪ್ರಯುಕ್ತವಾಗಿ ನಮ್ಮ ಆದರ್ಶ ಮಿತ್ರ ಮಂಡಳಿ 1975ನೇ ಸಾಲಿನಲ್ಲಿ ದಿವಂಗತ ಶ್ರೀ ಲಕ್ಷ್ಮಣ್ ಮಲ್ಯರ ನೇತೃತ್ವದಲ್ಲಿ ಆರಂಭಗೊಂಡಿತು. ಆ ಸಂದರ್ಭದಲ್ಲಿ ಹಲವಾರು ಹಿರಿಯರು ಕಿರಿಯರು ಸೇರಿಕೊಂಡು ಮಾಡಿದಂಥ ಒಂದು ಸಂಸ್ಥೆ ಈಗ ಸುವರ್ಣ ಮಹೋತ್ಸವಕ್ಕೆ ಕಾಲಿಟ್ಟಿದೆ. ಈ ದೃಷ್ಟಿಯಲ್ಲಿ ಕೊಲ್ಯ ಪರಿಸರದಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಎಲ್ಲ ಸುತ್ತಮುತ್ತಲಿನ ಎಲ್ಲ ಸಂಘ ಸಂಸ್ಥೆಯೊಂದಿಗೆ ಸಹಕಾರ ನೀಡ್ತಾ ಬಂದಿದೆ ಪ್ರತಿಯೊಂದು ವಿಷಯದಲ್ಲೂ. ಅದೇ ರೀತಿ 1982ರಲ್ಲಿ ಇದೇ ಜಂಟಿ ಆಶ್ರಯದೊಂದಿಗೆ ರೂಪಿಸಲ್ಪಟ್ಟ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ, ಈ ಎರಡರಲ್ಲೂ ಸಹ ಇರುವುದು ಆದರ್ಶ ಮಿತ್ರ ಮಂಡಳಿ ನಮ್ಮ ಸದಸ್ಯರು ನಾವೇ. ಆ ಪ್ರಯುಕ್ತವಾಗಿ ಇದರ ರೂಪುರೇಖೆ ಸಮಸ್ತ ವಿಸ್ತರಣೆ ವಿಷಯವನ್ನು ನಮ್ಮ ಗೌರವ ಸಲಹೆಗಾರರು ಆದರ್ಶ ಮಿತ್ರ ಮಂಡಳಿಯದು ಹಾಗೂ ಶ್ರೀ ಶಾರದಾ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಸ್ನೇಹಿತರು ಶ್ರೀ ರಾಜೇಶ್ ಕುಮಾರ್ KS ಅವರು ಮುಂದಿನ ನಡೆಯುವಂತೆಲ್ಲ ಚಟುವಟಿಕೆಗಳನ್ನ ತಿಳಿಸ್ತಾರೆ. ಎಲ್ಲರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರು ರಾಜೇಶ್ ಶೆಟ್ಟಿ ಆದರ್ಶ ಮಿತ್ರ ಮಂಡಳಿ ಅಧ್ಯಕ್ಷರಿಗೂ, ಹಾಗೆ ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮನೋಜ್ ಕಟ್ಟೆಮನೆ, ಹಾಗೆ ನಮ್ಮ ಗೌರವ ಸಲಹೆಗಾರರಾಗಿ ಹಾಗೂ ಆದರ್ಶ ಶಾರದಾ ಸೇವಾ ಟ್ರಸ್ಟಿನ ಶ್ರೀ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕುಮಾರ್ KS ಅವರಿಗೂ, ಹಾಗೆ ಕೋಶಾಧಿಕಾರಿ ಪ್ರಶಾಂತ್ ಕೊಲ್ಯ ಮತ್ತು ಕ್ರೀಡಾ ಕಾರ್ಯದರ್ಶಿಯಾಗಿ ರೋಷನ್ ಕಾಸಿಂಬೆಟ್ಟು, ನಾನು ಪ್ರಕಾಶ್ H. ಕೊಲ್ಯ, ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದು ಇಲ್ಲಿ ಇದ್ದಾರೆ ಅವರಿಗೂ, ಪತ್ರಿಕಾ ಉದ್ಯಮದವರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಮುಂದೆ ಇರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಪತ್ರಿಕಾ ಉದ್ಯಮದವರಿಗೂ ವಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ಆದರ್ಶ ಮಿತ್ರ ಮಂಡಳಿ ಕೊಲ್ಯ ಸೋಮೇಶ್ವರ, ಉಳ್ಳಾಲ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಇದರ 50ನೇ ವರ್ಷದ ಸುವರ್ಣ ಸಂಭ್ರಮ, ಪಂಚದಶಕದ ಶ್ರೀ ಶಾರದಾ ಅನುಗ್ರಹಿತ ಆದರ್ಶ ಸಂಭ್ರಮವನ್ನು ನಾವು ತಾರೀಕು 23/1/2026ರಿಂದ ಶುಕ್ರವಾರದಿಂದ 25/1/2026 ಆದಿತ್ಯವಾರದವರೆಗೆ ಆದರ್ಶ ಸುವರ್ಣ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಉಳ್ಳಾಲ ತಾಲೂಕು ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿರುವ ನಮ್ಮ ಆದರ್ಶ ಮಿತ್ರ ಮಂಡಳಿ 1975ರಲ್ಲಿ ಸ್ಥಾಪನೆಗೊಂಡು ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಅನೇಕ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಚಟುವಟಿಕೆಗಳಿಂದ ಸಾಮಾಜಿಕ ವಲಯದಲ್ಲಿ ಗುರುತಿಸಲ್ಪಟ್ಟ ಸಂಸ್ಥೆಯಾಗಿರುತ್ತದೆ. ಅಲ್ಲದೆ ನಮ್ಮ ಮಂಡಳಿಯು ಶ್ರೀ ಶಾರದಾ ಮಹೋತ್ಸವ ಸಮಿತಿಯೊಂದಿಗೆ ಸೇರಿಕೊಂಡು ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಕೈ ಜೋಡಿಸಿಕೊಂಡು ಕೆಲಸ ಮಾಡಿಕೊಂಡು ಬರುತ್ತಿದೆ. ಅಲ್ಲದೆ ನಮ್ಮ ಮಂಡಳಿಯ ಸದಸ್ಯರು ವಿವಿಧ ಕಡೆಗಳಲ್ಲಿ ಸಂಘ ಸಂಸ್ಥೆಗಳೊಂದಿಗೆ ಸೇರಿಕೊಂಡು ಶ್ರಮದಾನದ ಮೂಲಕ ರಸ್ತೆ ನಿರ್ಮಾಣ, ಸ್ವಚ್ಛತೆ, ದೈವಸ್ಥಾನಗಳ ನವೀಕರಣದ ಸಂದರ್ಭದಲ್ಲಿ ಕೈ ಜೋಡಿಸಿಕೊಂಡು ಬಂದಿರುತ್ತಾರೆ. ಈಗ ಕೆಲವು ವರ್ಷಗಳಿಂದ ನಮ್ಮ ಮಂಡಳಿಯು ವಿದ್ಯಾನಿಧಿ ಎಂಬ ಹೊಸ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಕೈಗೊಂಡು ಆರ್ಥಿಕವಾಗಿ ತೀರಾ ಹಿಂದುಳಿದ ವಿದ್ಯಾರ್ಥಿನಿಯರಿಗೆ ಹಾಗೂ ಅನಾರೋಗ್ಯದಲ್ಲಿರುವವರಿಗೆ ಆರ್ಥಿಕ ಧನ ಸಹಾಯವನ್ನು ಕೂಡ ಒದಗಿಸಿಕೊಂಡು ಬರುತ್ತಿದೆ. ಈಗ ನಮ್ಮ ಮಂಡಳಿಯು 50ನೇ ವರ್ಷದ ಸುವರ್ಣ ಸಂಭ್ರಮವನ್ನು ತಾರೀಕು 23/1/2026ರಿಂದ ಶುಕ್ರವಾರದಿಂದ ತಾರೀಕು 25/1/26 ಆದಿತ್ಯವಾರವರೆಗೆ 3 ದಿನಗಳಲ್ಲಿ
ತಾರೀಕು 23/1/2026 ಶುಕ್ರವಾರ ಅಂದರೆ ನಾಳೆ ಸಾಯಂಕಾಲ ಗಂಟೆ 4:30 ಶುಭ ಮುಹೂರ್ತದಲ್ಲಿ ಶ್ರೀ ಶಾರದಾ ಮಹಿಳಾ ಮಂಡಳಿಯವರಿಂದ ಲಲಿತ ಸಹಸ್ರನಾಮ ಹಾಗೂ ವಿವಿಧ ಗಣ್ಯರಿಂದ ದೀಪ ಪ್ರಜ್ವಲನೆಯ ಕಾರ್ಯಕ್ರಮ ನಡೆಯಲಿದೆ. ದೀಪ ಪ್ರಜ್ವಲನೆಯನ್ನು ಶ್ರೀಮತಿ ದೇವಿಕಾ ಸೌಂದರ್ಯ ರಮೇಶ್, ಸೌಂದರ್ಯ ಸಮೂಹ ಸಂಸ್ಥೆಗಳು, ಮಂಗಳೂರು ಮತ್ತು ಬೆಂಗಳೂರು, ಶ್ರೀಮತಿ ಸೌಮ್ಯ ಭಾಸ್ಕರ್ ಐತಾಳ್, ಧರ್ಮದರ್ಶಿ ಶ್ರೀ ಅನ್ನಪೂರ್ಣೇಶ್ವರಿ ನಾಗಬ್ರಹ್ಮ ದೇವಸ್ಥಾನ ಕೊಲ್ಯ, ಹಾಗೂ ಶ್ರೀಮತಿ ಮಮತಾ ಹರೀಶ್ RP ಬೈಲ್ ಉದ್ಯಮಿ, ಹಾಗೂ ಶ್ರೀಮತಿ ಮೋಹಿನಿ ಈಶ್ವರ ಸುವರ್ಣ ಕನೀರ್ ತೋಟ ಕೊಲ್ಯ, ಶ್ರೀಮತಿ ಡಾಕ್ಟರ್ ಶ್ರೀ ಲಕ್ಷ್ಮಿ ಅಶ್ವಿನಿ ಶರ್ಮಾ ಚಾರ್ಟೆಡ್ ಅಕೌಂಟೆಂಟ್ BD ಕೋಟೆಕಾರ್ ಇವರು ನೆರವೇರಿಸಲಿರುವರು. ನಂತರ ಮಂಡಳಿಯವರಿಂದ ಭಜನೆ 6 ಗಂಟೆಗೆ ಸರಿಯಾಗಿ ಸೋಮೇಶ್ವರ ದೇವಸ್ಥಾನದ ಅರ್ಚಕರಾದ ಶ್ರೀ ಮದ್ದೇಶ್ ಭಟ್ರವರ ಪೌರೋಹಿತ್ಯದಲ್ಲಿ ಸತ್ಯನಾರಾಯಣ ಪೂಜೆ, ಮಹಾಪೂಜೆ ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ನಂತರ ತಾರೀಕು 24/1/26 ಶನಿವಾರ ಸಂಜೆ ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ ಮತ್ತು ಸಂಗಮ್ ಫ್ರೆಂಡ್ಸ್ ಕಾಸಿಂಬೆಟ್ಟು ಕೊಲ್ಯ ಇವರ ಸದಸ್ಯರಿಂದ ನೃತ್ಯ ವೈವಿಧ್ಯ, ಅದೇ ರೀತಿ ರಾತ್ರಿ 8ರಿಂದ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಆರಂಭಿಸಲಿದ್ದಾರೆ ಶ್ರೀ AJ ಶೇಖರ್, ಆಡಳಿತ ಮುಕ್ತೇಶ್ವರರು, ಶ್ರೀ ಓಮಹೇಶ್ವರಿ ದೇವಸ್ಥಾನ ಕಾಪಿಕಾಡು. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಸೌಂದರ್ಯ ರಮೇಶ್, ಸೌಂದರ್ಯ ಸಮೂಹ ಸಂಸ್ಥೆಗಳು, ಮಂಗಳೂರು ಬೆಂಗಳೂರು. ಘನ ಉಪಸ್ಥಿತಿ ಶ್ರೀ ಸತೀಶ್ ಕುಂಪಲ, ಜಿಲ್ಲಾ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀ ಚಂದ್ರಾಸ್ ಅಡ್ಯಂತಾಯ ಕುತ್ತಾಲಗುತ್ತು, ಆಡಳಿತ ಮುಕ್ತೇಶ್ವರರು, ಶ್ರೀ ಅಯ್ಯಪ್ಪ ದೇವಸ್ಥಾನ ದೇರಳಕಟ್ಟೆ. ಮುಖ್ಯ ಅತಿಥಿಗಳು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಮಾಜಿ ಅಧ್ಯಕ್ಷರು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್, ಕರ್ನಾಟಕ ಸರ್ಕಾರ. ಶ್ರೀ ಜಗದೀಶ್ ಆಳ್ವಾ ಕುವೆತ್ತಬೈಲು, ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲ. ಶ್ರೀ ಸುರೇಶ್ ಭಟ್ನಗರ, ಆಡಳಿತ ಮುಕ್ತೇಶ್ವರರು, ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ. ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು, ಆಡಳಿತ ನಿರ್ದೇಶಕರು, ಭೀಮಾಲಕ್ಷ್ಮಿ ಚಿಸ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು. ಶ್ರೀ ಶಿವಪ್ರಕಾಶ್ ಮಲ್ಯ ಕೊಲ್ಯ, ಉದ್ಯಮಿ ಬೆಂಗಳೂರು. ಶ್ರೀ JP ತುಮಿನಾಡು, ಚಲನಚಿತ್ರ ನಟ ಹಾಗೂ ನಿರ್ದೇಶಕರು. ಶ್ರೀ ಹರೀಶ್ ಕುಮಾರ್ ಕೊಲ್ಯ, ಬೆಂಗಳೂರು, ಹೆಡ್ ಕಾರ್ಪೊರೇಟ್ ಸ್ಟಾಕ್ ಇಂಡಿಯಾ ಬ್ಯಾಂಗ್ಳೂರು. ಶ್ರೀ ವೇದಿತ್ ಕುಮಾರ್ ಕುಜ್ಮಗದ್ದೆ, ಶಾಖಾ ವ್ಯವಸ್ಥಾಪಕರು, ICICI ಬ್ಯಾಂಕ್ ಮಂಗಳೂರು. ಶ್ರೀ ಪ್ರಕಾಶ್ ಅನ್ವಿತ್ ಎಲೆಕ್ಟ್ರಾನಿಕ್ಸ್, ತುಕ್ಕೊಟ್ಟು, ಒಳಪೇಟೆ, ದೇರಳಕಟ್ಟೆ. ಶ್ರೀ ರವಿಶಂಕರ ಸೋಮೇಶ್ವರ, ಉಪಾಧ್ಯಕ್ಷರು, ಸೋಮೇಶ್ವರ ಪುರಸಭೆ. ಶ್ರೀ ಜಯಂತ್ ಕೊಂಡಾನ, ಅಧ್ಯಕ್ಷರು, ತೀಯ ಸಮಾಜ ಉಳ್ಳಾಲ. ಶ್ರೀ ಪ್ರಕಾಶ್ ಕುಂಪಲ, ಯುವ ಉದ್ಯಮಿ ಬೆಂಗಳೂರು. ಶ್ರೀ ರಾಮಚಂದ್ರ ಕುಂಪಲ, ಸ್ಥಾಪಕ ಸದಸ್ಯರು, ಆದರ್ಶ ಮಿತ್ರ ಮಂಡಳಿ ಕೊಲ್ಯ. ಈ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವವರು ಸಹಕಾರ ರತ್ನ ಶ್ರೀ TG ರಾಜರಾಮ್ ಭಟ್, ನಿರ್ದೇಶಕರು, SCDCC ಬ್ಯಾಂಕ್ ಮಂಗಳೂರು. ಹಾಗೂ ಅಭಿನಂದಿಸುವವರು ಶ್ರೀ ಪ್ರವೀಣ್ ಎಸ್ ಕುಂಪಲ, ಅಧ್ಯಕ್ಷರು, ಕರ್ನಾಟಕ ಜನಪದ ಪರಿಷತ್ ಉಳ್ಳಾಲ ಘಟಕ. ಶ್ರೀ ಶಶಿಧರ್ ಕೊಯ್ಯತ್ತಬೈಲು, ಅಧ್ಯಕ್ಷರು, ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ರಿಜಿಸ್ಟರ್ಡ್. ಶ್ರೀ ದಕ್ಷ ರಾಜೇಶ್ ಕುಮಾರ್ ಕೊಲ್ಯ, ಕರಾಟೆ ಪಟು. ಅದೇ ದಿನ ರಾತ್ರಿ 9ರಿಂದ ಪ್ರಥಮ ಪ್ರಶಸ್ತಿ ವಿಜೇತ CPL ಹಾಗೂ ಬಲೆ ತಿಳಿಪಾಲೆ ಖ್ಯಾತಿಯ ವೈಷ್ಣವಿ ಕಲಾವಿದರು ಕೊಯ್ಲಾ ಇವರಿಂದ ಕುಸಲ್ದ ಗೌಜಿ ಹಾಸ್ಯಭರಿತ ಕಾರ್ಯಕ್ರಮ ನಡೆಯಲಿದೆ.
ಅದೇ ರೀತಿ ತಾರೀಕು 25/1/2026 ಆದಿತ್ಯವಾರ ಸಾಯಂಕಾಲ 6:30ರಿಂದ ವೈಶಾಲಿ ಎಂ ಕುಂದರ್ ನಿರ್ದೇಶನದಲ್ಲಿ ಸುಸ್ವರ ಮೆಲೋಡಿಯಸ್ ಉಪ್ಪಿನಂಗಡಿ ಇವರಿಂದ ರಸಮಂಜರಿ ಕಾರ್ಯಕ್ರಮ. ಪ್ರಾಯೋಜಕರು ರಜನಿ ಪ್ರಕಾಶ್, ಮಾತೃಶ್ರೀ, ಕೊಲ್ಯ. ರಾತ್ರಿ 8:30ರಿಂದ ಲಯನ್ ಕಿಶೋರ್ ಡಿ ಶೆಟ್ಟಿಯವರ ನಿರ್ಮಾಣ ಮತ್ತು ನಿರ್ದೇಶನದಲ್ಲಿ ಆಂಟಿ ಬೊಕ್ಕ ಅಂಕಲ್ ಎಂಬ ಹಾಸ್ಯಮಯ ತುಳು ನಾಟಕ ಜರಗಲಿದೆ. ಅರವಿಂದ್ ಬೋಳಾರ್ ಬಿಂದಾಸ್ ಪಾತ್ರದಲ್ಲಿ ಈ ನಾಟಕ ನಡೆಯಲಿದೆ. ಇದಿಷ್ಟು ನಮ್ಮ ಆದರ್ಶ ಮಿತ್ರ ಮಂಡಳಿಯ ಸುವರ್ಣ ಮಹೋತ್ಸವದ 3 ದಿನದ ಕಾರ್ಯಕ್ರಮ. ಅದೇ ರೀತಿ ಈ ಆದರ್ಶ ಮಿತ್ರ ಮಂಡಳಿಯು ಸುಮಾರು 50 ವರ್ಷದಿಂದ ಅನೇಕ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಬಂದಿರುತ್ತದೆ. ಅದೇ ರೀತಿ ಇನ್ನು ಮುಂದೆಯೂ ನಮ್ಮ ಇನ್ನಷ್ಟು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುವ ಕೆಲವು ಉದ್ದೇಶವನ್ನು ಹೊಂದಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಸಹಕಾರ ಕೊಟ್ಟು ನಮ್ಮ ಈ 3 ದಿವಸದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿಯೂ ಆದರ್ಶ ಮಿತ್ರ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆದರ್ಶ ಮಿತ್ರ ಮಂಡಳಿ ಕೊಲ್ಯ ಇದರ ಸುವರ್ಣ ಸಂಭ್ರಮದ ಪಂಚದಶಕದ ಈ ಶಾರದಾ ಅನುಗ್ರಹಿತ ಆದರ್ಶ ಸಂಭ್ರಮ ಎಂಬುದು ಜನವರಿ 23, 24, 25ನೇ ತಾರೀಕಿನಂದು ಶಾರದಾ ಮಂದಿರದ ಬಳಿ ಕೊಲ್ಯದಲ್ಲಿ ನೆರವೇರಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವುಗಳು ಆಗಮಿಸಿ ಹಾಗೂ ಈ ಎಲ್ಲ ಸಾರ್ವಜನಿಕರು ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗೊಳಿಸಿ ಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರವಾದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆದರ್ಶ ಮಿತ್ರ ಮಂಡಳಿಯ 50ನೇ ವರ್ಷ ಶುಭ ಸಂಭ್ರಮದಲ್ಲಿ ನೆರೆದಿದ್ದ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಇಲ್ಲಿ ನೆರೆದ ನಮ್ಮ ಸಭಾ ಅಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ.